2024ರ ಸಾಲಿನ ಲೋಕಸೇವಾ ಆಯೋಗ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕಾರ್ಕಳ ಸಾಲ್ಮರದ ಶೌಕತ್ ಅಜೀಜ್ 354ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಶೌಕತ್ ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಛಲಬಿಡದ ತ್ರಿವಿಕ್ರಮನಂತೆ 9ನೇ ಬಾರಿಗೆ ಪ್ರಯತ್ನ ಮಾಡಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರ್ಯಾಂಕ್ ಅನ್ನು ಪಡ್ಕೊಂಡಿರುವಂಥದ್ದು. ಇಲ್ಲಿ ಶೌಕತ್ ಅವರ ತಂದೆ ಶೇಖ್ ಅಬ್ದುಲ್ಲಾ ಅಂತ ಅವರ ಹೆಸರು. ಟ್ರಕ್ ಚಾಲಕರಾಗಿ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂತಹ ತುಳುನಾಡಿನ ಶೌಕತ್ ಯುಪಿಎಸ್ಸಿ ಎಕ್ಸಾಮನ್ನು ಬರೆದಿದ್ದಾರೆ ಮತ್ತು ರ್ಯಾಂಕನ್ನು ಕೂಡ ಪಡ್ಕೊಂಡಿದ್ದಾರೆ. ಗಮನಿಸಬೇಕಾದಂತಹ ಬಹಳ ಪ್ರಮುಖ ವಿಚಾರ, ನಾವು ಸಿನಿಮಾ ನಟರನ್ನು ನೋಡಿಬಿಟ್ಟು ಬೇರೆ ಬೇರೆ ವಿಚಾರಕ್ಕೆ ಅವರನ್ನು ನಾವು ನಮಗೆ ರೋಲ್ ಮಾಡೆಲ್ ಅಂತ ಕರ್ಕೊಳ್ತೇವೆ. ದಿವಂಗತರಾಗಿರುವಂತಹ ಪುನೀತ್ ರಾಜ್ಕುಮಾರ್ ಅವರೇ ಇಲ್ಲಿ ಶೌಕತ್ಗೆ ಒಂದು ರೋಲ್ ಮಾಡೆಲ್. ಯಾಕಂದರೆ ಅವರ ಒಂದು ಪೃಥ್ವಿ ಅಂತ ಸಿನಿಮಾ ಇದೆ. ಆ ಪೃಥ್ವಿ ಸಿನಿಮಾವನ್ನು ಬಾಲ್ಯದಲ್ಲಿ ನೋಡಿದ್ದ ಶೌಕತ್ ಅವರು. ಸೊ ಆ ಪೃಥ್ವಿ ಸಿನಿಮಾ ನೋಡಿದ ಮೇಲೆ, ಪುನೀತ್ ರಾಜ್ಕುಮಾರ್ ಅವರ ಫಿಲ್ಮ್ ನೋಡಿದ ಮೇಲೆ ನಾನು ಕೂಡ IAS ಅಧಿಕಾರಿ ಆಗಬೇಕಂತ ಶೌಕತ್ ಕನಸು ಕಾಣ್ತಾನೆ. ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಬಾಲಕ, ಟ್ರಕ್ ಚಾಲಕನ ಮಗ. ಸಿನಿಮಾ ನೋಡಿ ಪ್ರೇರಣೆಗೊಂಡು 9 ಬಾರಿ UPSC ಎಕ್ಸಾಮನ್ನು ಬರೆದಿದ್ದಾರೆ. ಇವರು 2022ರಲ್ಲೇ UPSC ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿದ್ರು. ಆನಂತರ ರಕ್ಷಣಾ ಇಲಾಖೆ, ನಮ್ಮ ರಕ್ಷಣಾ ಇಲಾಖೆಯ ಅಕೌಂಟಿಂಗ್ ಘಟಕಕ್ಕೆ ಸೇರಿ, ಅಂದರೆ ಪುಣೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ 2020ರಿಂದ ಮತ್ತೆ 2 ವರ್ಷಗಳ ಅವಧಿಯಲ್ಲಿ ಈಗ ನಾನು UPSC ಪರೀಕ್ಷೆಯಲ್ಲಿ ಕೇವಲ ತೇರ್ಗಡೆ ಹೊಂದಿದರೆ ಸಾಕಾಗೋದಿಲ್ಲ, ರ್ಯಾಂಕ್ ಪಡಿಬೇಕಂತ ಹೇಳಿ ಛಲ ಬಿಡದೆ ಈಗ 2024ರ ಸಾಲಿನ UPSC ಪರೀಕ್ಷೆಯನ್ನು ಕೂಡ ಬರೆದಿದ್ದಾರೆ ಮತ್ತು 345ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ನಮ್ಮ ಕರಾವಳಿ ಭಾಗದವರು ಈ ಥರ UPSC ಎಕ್ಸಾಮ್ಗೆ ಟ್ರೈನಿಂಗ್ ಪಡ್ಕೊಳ್ಳುವಂಥದ್ದು ಅಥವಾ ಎಕ್ಸಾಮ್ ಬರೆಯುವಂಥದ್ದು ತುಂಬ ಕಮ್ಮಿ ಅನ್ನುವಂತಹ ವಿಚಾರ ಇದೆ. ಯಾಕಂದರೆ ನಮ್ಮಲ್ಲಿ ತುಂಬ ಜನ ಏನು ಶಿಕ್ಷಣದಲ್ಲಿ ಸಾಧನೆ ಮಾಡಿದವರಿದ್ದಾರೆ. ಆದರೆ ನಮಗೆ ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ UPSCಗೆ ಪ್ರಿಪರೇಷನ್ ಆಗೋದು, ಎಕ್ಸಾಮ್ ಬರೆಯುವಂಥದ್ದು ಸ್ವಲ್ಪ ಕಮ್ಮಿ. ಯಾಕಂದರೆ ನಾವು ರಿಸಲ್ಟ್ ಬಂದಾಗಲೂ ಕೂಡ ನೋಡ್ತೇವೆ ಬೇರೆ ಜಿಲ್ಲೆ ಅಥವಾ ರಾಜ್ಯದವರೇ ರ್ಯಾಂಕ್ ಪಡ್ಕೊಳ್ಳುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಆದರೆ ಈಗ ತುಳುನಾಡಿನ ಒಬ್ಬ ಕುವರ ಕೂಡ UPSC ಎಕ್ಸಾಮ್ನಲ್ಲಿ 345ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಒಂದು ಪೃಥ್ವಿ ಸಿನಿಮಾ ನೋಡಿ IAS ಅಧಿಕಾರಿ ಆಗುವಂಥ ಕನಸನ್ನು ಕಂಡಿದ್ದಾರೆ. ಸದ್ಯ ಅವರು ರಕ್ಷಣಾ ಇಲಾಖೆಯಲ್ಲೂ ಕೂಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ತುಳುನಾಡಿನ ಈ ಒಂದು ಯುವಕನ ಸಾಧನೆಗೆ ಎಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು.